ಆರ್ಥಿಕವಾಗಿ ತೀರಾ ಹಿಂದುಳಿದಿರುವ ಬಡ ಕುಟುಂಬದ ಹೆಣ್ಣು ಮಕ್ಕಳ ಮದುವೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಝಾರಾ ಚಾರಿಟೇಬಲ್ ಫೌಂಡೇಶನ್ ಹಮ್ಮಿಕೊಂಡಿರುವ 15 ಜೋಡಿಗಳ ಸೌಹಾರ್ದ ಸಾಮೂಹಿಕ ವಿವಾಹ ಸಮಾರಂಭವು ಡಿಸೆಂಬರ್ 27ರಂದು ಬೆಳಗ್ಗೆ 10 ಗಂಟೆಗೆ ಮಂಗಳೂರು ಮೂಡಬಿದಿರೆಯ ರಾಷ್ಟ್ರೀಯ ಹೆದ್ದಾರಿಯ ಗಂಜಿಮಠದಲ್ಲಿ ನಿರ್ಮಾಣಗೊಂಡಿರುವ ಝಾರಾ ಕನ್ವೆನ್ಷನ್ ಸೆಂಟರ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಝಾರಾ ಕನ್ವೆನ್ಷನ್ ಸೆಂಟರ್ನ ಅಧ್ಯಕ್ಷ ಬಿ ಜಕಾರಿಯಾ ಜೋಕಟ್ಟೆ ತಿಳಿಸಿದರು. ಅವರು ನಗರದ ಓಷನ್ ಪರ್ಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಡೆಯಲಿರುವ ಸೌಹಾರ್ದ ಸಾಮೂಹಿಕ ವಿವಾಹ ಇದಾಗಿದ್ದು, ಜೋಡಿಗಳ ಆಯ್ಕೆ ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ. ವಧುವಿಗೆ ಮದುವೆ ವಸ್ತ್ರ ಖರೀದಿಗೆ ನಗದು ನೀಡಲಾಗಿದ್ದು, ವರನಿಗೆ ಮದುವೆ ವಸ್ತ್ರ, ವಾಚು ಮತ್ತು ನಗದು ಉಡುಗೊರೆ ಹಾಗೂ ವಧುವಿಗೆ ಚಿನ್ನದ ಆಭರಣ ಝಾರಾ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ನೀಡಲಾಗ್ತಾ ಇದೆ. ಸಮಾರಂಭವನ್ನು ಬೆಂಗಳೂರಿನ ಅವಧೂತ ವಿನಯ್ ಕುರೂಜಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ತ್ವಾಕ ಅಹಮದ್ ಮುಸ್ಲಿಯಾರ್, ಉಡುಪಿ ಜಿಲ್ಲಾ ಕಾಜಿ ಎಂ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮತ್ತು ಗುರುಪುರ ಕೈಕಂಬದ ಅವರ್ ಲೇಡಿ ಆಫ್ ಪಾಂಪಿ ಚರ್ಚಿನ ಧರ್ಮಗುರು ಫಾದರ್ ಆಂಟನಿ ಲೋಬೋ ಉದ್ಘಾಟಿಸಲಿದ್ದಾರೆ. ಝಾರಾ ಚಾರಿಟೇಬಲ್ ಫೌಂಡೇಶನ್ ಅಧ್ಯಕ್ಷ ಬಿ ಜಕಾರಿಯಾ ಜೋಕಟ್ಟೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದರು. ಫೌಂಡೇಶನ್ ಪರವಾಗಿ ನಾವು ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ 15 ಜೋಡಿ ನವ ವಿವಾಹಿತರು ಮದುವೆ ಆಗಲಿದ್ದಾರೆ. ಅದರಲ್ಲಿ 10 ಮುಸ್ಲಿಮರು, 5 ಬೇರೆ ಧರ್ಮದವರು ಇದ್ದಾರೆ. ಅದರಲ್ಲಿ ಎಲ್ಲ ಧರ್ಮದವರು ಒಟ್ಟಾಗಿ ನಾವು ಮಾಡ್ತಾ ಇದ್ದೇವೆ. ಇದು ಮೊದಲನೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲನೆಯಾಗಿ ಆಗ್ತಾಯಿದೆ. ಶ್ರೀಕ್ಷೇತ್ರ ಧರ್ಮಸ್ಥಳ ಬಿಟ್ಟರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲಾಗಿ ಆಗ್ತಾಯಿದೆ. ವಧುವಿಗೆ 3.5 ಪೌಂಡ್ ಬಂಗಾರು ಮತ್ತು ಹುಡುಗನಿಗೆ ಅದು ಅವನ ಬಟ್ಟೆ ಬರೆಗಳು ಮತ್ತು ಮದುಮಗಳಿಗೂ ಸಹ ಬಟ್ಟೆ ಬರೆಗಳು ಮತ್ತು ಆವತ್ತಿನ ಎಲ್ಲ ಕಾರ್ಯಕ್ರಮದ ಪೂಜೆ ಪುರಸ್ಕಾರವನ್ನು ನಾವೇ ಮಾಡಿ ಒಳ್ಳೆಯ ರೀತಿಯಲ್ಲಿ ಅವರನ್ನು ನನ್ನ ತಂಗಿ ಎಂದು ಭಾವಿಸಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ನಾವು ಆಶೀರ್ವದಿಸಿ ಅವರನ್ನು ಬೀಳ್ಕೊಡಿಸುತ್ತಿದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮಾಧ್ಯಮದ ವರ್ಗದಿಂದ ಆದಷ್ಟು ಪ್ರೋತ್ಸಾಹ ಕೊಡಬೇಕು. ದೇವರು ಇನ್ನು ಮುಂದೆ ಇದಕ್ಕಿಂತ ಜಾಸ್ತಿ ಸರ್ವಧರ್ಮ ಸಾಮೂಹಿಕ ವಿವಾಹ ಮಾಡಲು ಅನುಗ್ರಹಿಸಲಿ ಎಂದು ನೀವು ಸಹ ಪ್ರಾರ್ಥಿಸಬೇಕು. ಹಾಗೂ ನಿಮ್ಮ ಮುಖ್ಯ ಮಾಧ್ಯಮದಿಂದಲೇ ನಮಗೆ ಯಾವತ್ತೂ ಇದು ಸಪೋರ್ಟು. ಹಾಗೂ ನೀವೆಲ್ಲರೂ ನನಗೆ ಪ್ರೋತ್ಸಾಹಿಸುತ್ತೀರಿ ಅಂತ ಭಾವಿಸುತ್ತಾ ಈ ಒಂದು ಪ್ರೆಸ್ ಮೀಟ್ನಲ್ಲಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ, ಆನಂತರ ಸೌಹಾರ್ದ ಸಾಮೂಹಿಕ ವಿವಾಹ ಸಂಘಟನಾ ಸಮಿತಿಯ ಸಂಚಾಲಕ ಉಮರ್ ಯುಎಚ್ ಅವರು ಮಾತನಾಡಿ, 15 ಜೋಡಿಗಳ ಸೌಹಾರ್ದ ಸಾಮೂಹಿಕ ವಿವಾಹ ಸಮಾರಂಭವು ನಡೆಯಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೊರತುಪಡಿಸಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಸೌಹಾರ್ದ ಸಾಮೂಹಿಕ ವಿವಾಹ ನಡೆಯಲಿದೆ ಎಂದು ಹೇಳಿದರು. ಮಂಗಳೂರಿನ ಗಂಜಿಮಠ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಒಂದು ಸುಸಜ್ಜಿತ ಹಲವು ಸಭಾಂಗಣಗಳ ಒಂದು ಸಂಕೀರ್ಣ ಝಾರಾ ಕನ್ವೆನ್ಷನ್ ಸೆಂಟರ್, ಇದರ ಉದ್ಘಾಟನೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಡೀತಾ ಇರುವಂಥ ಅಂದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಹೊರತುಪಡಿಸಿದರೆ ಒಂದು ಸಂಘಟನೆ ಅಥವಾ ಒಂದು ಸಂಸ್ಥೆ ಮೊದಲ ಬಾರಿಗೆ ಸರ್ವಧರ್ಮ ಸಾಮೂಹಿಕ ವಿವಾಹ ಸಮಾರಂಭವನ್ನು ಏರ್ಪಡಿಸಿದೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಝಾರಾ ಕನ್ವೆನ್ಷನ್ ಸೆಂಟರ್ನ ನಿರ್ದೇಶಕರಾದ ಜಹೀರ್ ಜಕಾರಿಯಾ, ನಜೀರ್ ಜಕಾರಿಯಾ, ಜಾಹಿದ್ ಜಕಾರಿಯಾ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.